ಕರ್ನಾಟಕ ಟೈಲರ್ಸ್ ಅಸೋಸಿಯೇಷನ್ ಇದರ ಬಂಟ್ವಾಳ ಕ್ಷೇತ್ರ ಸಮಿತಿಯ ವತಿಯಿಂದ ಬಂಟ್ವಾಳ ವಲಯ ಸಮಿತಿ ಹಾಗೂ ಬಿಸಿ ರೋಡ್ ನಗರ ಸಮಿತಿಯ ಜಂಟಿ ಆಶ್ರಯದಲ್ಲಿ ಸಂಸ್ಥಾಪನಾ ದಿನಾಚರಣೆ ಹಾಗೂ ಆಸಕ್ತರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವು ಬಿಸಿ ರೋಡ್ನ ಸ್ಪರ್ಶ ಕಲಾಮಂದಿರದಲ್ಲಿ ನಡೆಯಿತು. ಸಂಘದ ರಾಜ್ಯ ಉಪಾಧ್ಯಕ್ಷ ಸುರೇಶ್ ಸಾಲ್ಯನ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಾನೋರ್ವ ಟೈಲರ್ ಎಂದು ಸಂಘದ ಸದಸ್ಯರು ಹೆಮ್ಮೆಯಿಂದ ಹೇಳಿಕೊಳ್ಳಬೇಕು. ಪ್ರತಿಯೊಬ್ಬ ಟೈಲರ್ ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು. ಸಂಘಟನೆಯ ಮೂಲಕ ಉಳ್ಳವರಿಂದ ಇಲ್ಲದವರಿಗೆ ಹೊಲಿಗೆ ಯಂತ್ರವನ್ನ ನೀಡಿ ಬಡ ಟೈಲರ್ಗಳನ್ನು ಸಶಕ್ತಗೊಳಿಸಬೇಕು ಎಂದು ತಿಳಿಸಿದರು. ದಾದ ಲಾಭ ಅಂತೇಳಿ ಎನ್ನ ಸಾಧಾರಣ ಒಂದು ಅನುಭವ ಪ್ರಕಾರ ಇದೊಂದು ಸಂಘಟನೆ ಅದು 22 ವರ್ಷ ಆಡಿ 22 ವರ್ಷದ ದುಂಬು 25 ವರ್ಷದ ದುಂಬು ಎರಡಲ್ಲ ಒಂದು ಅಂಗಡಿ ಇತ್ತು. ಅಂಗಡಿ ಪುನಃ ಆ ಸಮಯ ಒಂಜಿ ಟೈಲರ್ ಅಂಗಡಿದಾಯಿ ಬೊಕ್ಕೊಂಜಿ ಟೈಲರ್ದ ಅಂಗಡಿ ನಮ್ಮ ಮೋನೆ ತುದು ಪಾತ್ರ ಜೆ ಆಯಪ್ಪ ಅಂಗಡಿ ಬಂದು ಮಾಡ್ಕೊಂಡು ಬೇಕಾಪುನಿ ಆ ಅಂಗಡಿ ಬಂದು ಮಾಡ್ತೀನಿ ಹೇಳ್ಕೊಂಡು ಬಂದು ಮಾಡ್ಕೊಂಡು ಆಂಟ ಇನಿ ನಮ್ಮ ಒರಿಯರ್ ದೋರಿ ಮೋನೆ ತುದು ಕುಲ್ಲದು ಪಾತ್ರ ನಂಚಿನ ವೇದಿಕೆ ಆತನೇ ನಮ್ಮ KST ಇರ್ದಸ್ಕರ ಅವು ನಮ್ಮ ಮೊದಲನೇ ಲಾಭ ತುರುತ ಲಾಭ. ಅತಿಥಿಗಳು ದೀಪ ಪ್ರಜ್ವಲಿಸಿದ್ರು. ಪ್ರತ್ಯರ್ಮ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ಗೆ 22ನೇ ವರ್ಷದ ಇವರಿಗೆ ಹುಟ್ಟುಹಬ್ಬದ ಪೂರ್ಣಕಂಠದ ಲೇಸಿ ಬಂಟ್ವಾಳ ವಲಯ ಸಮಿತಿ ಮತ್ತು ಬಿಸಿ ರೋಡ್ ನಗರ ಸಮಿತಿಯ ಬಂಟ್ವಾಳ ಪುರಸಭಾ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಅವರು ಮಾತನಾಡಿ, ತನಗೆ ಟೈಲರ್ ವೃತ್ತಿ ಬಾಂಧವರೊಂದಿಗೆ ಅನನ್ಯ ಬಾಂಧವ್ಯ ಇದೆ. ಟೈಲರ್ಗಳು ಸಂಘಟಿತರಾಗಿ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಬೇಕು. ತನ್ನಿಂದಾಗುವ ಸಂಪೂರ್ಣ ಸಹಕಾರ ನೀಡುವ ಜೊತೆಗೆ ಮುಂದಿನ ವರ್ಷ 3 ಹೊಲಿಗೆ ಯಂತ್ರ ನೀಡುವುದಾಗಿ ಘೋಷಿಸಿದರು. ಟೈಲರ್ ಪಂಡ ಎಂಕ್ಲ ಒಂಜಿ ಬಾರಿ ಒಂಜಿ ಆತ್ಮೀಯ ಪಂಡ ಯಾನು ಮುಲ್ಪ ಉಳ್ಳೇರ ಗೊತ್ತಜ್ಜಿ ಎಂಕಲಪ್ಪ ಶ್ರೀಕಾಂತ್ ಪಂಡ ಒಂಜಿ ಟೈಲರ್ ಇರ್ತಾರೆ ಬೈದಿರತ್ತೆ ಬಾ ಅಂಚ ಎಂಕೆ 25 ವರ್ಷಕ್ಕೆ ದುಂಬೆ ಎಂಕಲು ಶಾಲೆ ಪೋಪುಂಡ ತಪ್ಪರ್ಕುಲು ನಂದು ಅಭ್ಯಾಸ ಬರ ಜೋರಪ್ಪ ಬ್ಯಾಗ್ ತೀರ ಒಳ್ಳೆ ಜಾಗ ಒಪ್ಪಚ್ಚು ಶ್ರೀಕಾಂತ್ ಟೈಲರ್ ನಂದು ಅಂಗಡಿ ಉಂಟು ಗೊತ್ತುಂಡು ಅವನು ದೀದು ಪೋಂಡ ಒಕ್ಕ ಬಯ್ಯ ಮುಟ್ಟ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಉದ್ಯಮಿ ಡಾಕ್ಟರ್ SM ಗೋಪಾಲಕೃಷ್ಣ ಆಚಾರ್ಯ ಅವರು ಮಾತನಾಡಿ, ದಾನಿಗಳ ನೆರವಿನಿಂದ ಬಡವರಿಗೆ ಹೊಲಿಗೆ ಯಂತ್ರವನ್ನ ಉಚಿತವಾಗಿ ನೀಡುವುದು ಅಭಿನಂದನೀಯ ಎಂದು ತಿಳಿಸಿದರು. ನಮಗೆ ಲಾಭ ಏನಿದೆ ಅಂತ ನಾವು ತಿಳ್ಕೊಳ್ತೇವೆ, ಆದರೆ ಲಾಭ ಇಂಥ ವೇದಿಕೆಯಲ್ಲಿ ಬಂದಾಗ ಮಾತ್ರ ಅದನ್ನು ನಮಗೆ ತಿಳ್ಕೊಳ್ಳಲು ಅವಕಾಶ ಸಿಗ್ತದೆ. ಅದೇ ರೀತಿ ಈಗ ಶರೀಫ್ರ ಹೇಳಿದಾಗೆ ಇನ್ನೇನು ಹೇಳಲಿಕ್ಕಿಲ್ಲ. ಯಾಕೆಂದರೆ ಒಂದು ಮನುಷ್ಯನಿಗೆ ಒಳ್ಳೆಯ ಶರ್ಟ್ ಪ್ಯಾಂಟ್ ಬೇಕಾದರೆ ಅದು ಟೈಲರ್ ಬೇಕು. ಒಳ್ಳೆಯ ಬಂಗಾರದ ಆಭರಣ ಸರಿಯಾಗಿ ಮಾಡಿಕೊಳ್ಬೇಕಾದ್ರೆ ಒಬ್ಬ ಆಸರ್ ಅವರು ಬೇಕಾಗ್ತದೆ. ಅದೇ ರೀತಿ ಈ ಟೈಲರ್ನವರು ಇದ್ದಾಗ ಮಾತ್ರ ನಮಗೆ ಒಳ್ಳೆಯ ವಸ್ತ್ರವನ್ನು ತೊಡಿಸಲು ಅವಕಾಶ ಆಗ್ತದೆ. ಯಾಕೆಂದರೆ ನಾನು ಸಹ ಹಾಗೆ ಶರೀಫ್ರ ಹೇಳಿದಾಗೆ ನನಗೆ ಸಹ ಟೈಲರ್ ಇದ್ದಾಗ ಒಂದೇ ಟೈಲರ್ ಇಟ್ಕೊಂಡಿದ್ದೇನೆ, ಅದೇ ಟಾಪ್ ಮ್ಯಾನ್ ಟೈಲರ್. ಕ್ಷೇತ್ರ ಸಮಿತಿ ಅಧ್ಯಕ್ಷ ಈಶ್ವರ ಕುಲಾಲ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬಳಿಕ ಮಾತನಾಡಿದ ಅವರು, ಸಂಘಟನೆ ಬಲಯುತವಾಗಬೇಕಾದ್ರೆ ಎಲ್ಲ ಸದಸ್ಯರ ಸಹಕಾರ ಅತ್ಯಗತ್ಯ. ಬಂಟ್ವಾಳ ಟೈಲರ್ಸ್ ಅಸೋಸಿಯೇಷನ್ಗೆ ಕಟ್ಟಡದ ಅವಶ್ಯಕತೆ ಇದ್ದು ಪುರಸಭಾ ವ್ಯಾಪ್ತಿಯಲ್ಲಿ ಜಮೀನು ನೀಡುವಂತೆ ವಿನಂತಿಸಿಕೊಂಡರು. ಬಂಟ್ವಾಳ ಕ್ಷೇತ್ರ ಸಮಿತಿ ಸಾಧಾರಣ 2,500 ಜನ ಮುಟ್ಟ ಉಳ್ಳ ನಮ್ಮ ಟೈಲರ್ ಮಕ್ಕಳು ಮೆಂಬರ್ ಸಾಧಾರಣ ಆಯ್ನಕ್ಲೇ ಉಳ್ಳ 10 ಜನ ಅಂಚದು ಪುನಗ ಇನಿತ ಈ ಕಾರ್ಯಕ್ರಮಕ್ಕೆ ಜನವಂತ ಸೇರೋಡು ಬಂದದ್ದು ಎನ್ನ ಭಾರಿ ಆಸೆ ಇರ್ತೇನೆ. ಮಾತೆರಡಲ ವಿನಂತಿ ಮಂತುದ ಆಯ್ನಾತು ವಲಯ ಸಮಿತಿ ದಕ್ಕಲ್ದ ಪೂರ ಇರಲ್ಲ. ನಮ್ಮ ಟೈಲರ್ ಪಂಡದ ಮಾತೆರಲ್ಲ ಗೊತ್ತು ಅವರು ಐನು ಗೊತ್ತು ಅನ್ಪಣ ಅಂದುಲ ನಮ್ಮಡನೆ ಇತ್ತು. ನಾವು ದಯ ಪಂಡ ಇನಿ ನಮ್ಮೊಂದು ಶಾಸಕರ ಮುಖಾಂತರ ಇಂಜಿನಾಲ ನಂಕ ವ್ಯವಸ್ಥೆ ಬೋರ್ಡು ದೆತ್ತ ನೋಡು ನಂಕ ಬೋರ್ಡು ಇದೇ ಸಂದರ್ಭ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಸಹಿತ ದಾನಿಗಳು ನೀಡಿದ ಹೊಲಿಗೆ ಯಂತ್ರವನ್ನು ಆಸಕ್ತ ಟೈಲರ್ಗಳಿಗೆ ವಿತರಿಸಲಾಯಿತು.
ಯುವ ವಾಹಿನಿ ಅಧ್ಯಕ್ಷ ಸುಂದರ್ ಪೂಜಾರಿ ಬೋಳಂಗಡಿ, ಬಂಟ್ವಾಳ ವರ್ತಕರ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷ ಸುಭಾಷ್ ಚಂದ್ರ ಜೈನ್, ನರಿಕೊಂಬು ಗ್ರಾಮ ಪಂಚಾಯತ್ ಸದಸ್ಯ ಪುರುಷೋತ್ತಮ ಎಸ್ ಮಾಣಿಮಜಲು, ಬಂಟ್ವಾಳ ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಬೊಂಡಾಲ ಜನಾರ್ದನ ಟೈಲರ್ ಉಪಸ್ಥಿತರಿದ್ದರು. ಕ್ಷೇತ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ ನಾಗೇಶ್ ಸ್ವಾಗತಿಸಿದರು. ವಸಂತ್ ಪೂಜಾರಿ ಕಲ್ಲಡ್ಕ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಕೋಶಾಧಿಕಾರಿ ಯಾದೇಶ್ ತುಂಬೆ, ಪ್ರಮುಖರಾದ ಸತೀಶ್ ಕುಮಾರ್, ಸುರೇಶ್ ಸಾಗರ್ ಟೈಲರ್, ಭಾಸ್ಕರ್ ಮೊದಲಾದವರು ಸಹಕರಿಸಿದರು. ಸಂದೀಪ್ ಸಾನ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.